ಬೆಜ್ಜ ಶ್ರೀ ಧೂಮಾವತಿ ಬಂಟದೈವಗಳ ಜಾತ್ರೋತ್ಸವ ಭಕ್ತಿ ವೈಭವದಲ್ಲಿ ಸಂಪನ್ನ. ಬೆಜ್ಜ ಶ್ರೀ ಧೂಮಾವತಿ ಬಂಟದೈವಗಳ ಕ್ಷೇತ್ರದಲ್ಲಿ ನಡೆದ ವಾರ್ಷಿಕ ಜಾತ್ರೋತ್ಸವವು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತಿಭಾವದ ನಡುವೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಏಪ್ರಿಲ್ 1ರಂದು ಗೊನೆ ಮುಹೂರ್ತ, ಕೋಳಿಗೂಟ ಹಾಗೂ ಉತ್ಸವದ ಚೆಂಡು ಕಾರ್ಯಕ್ರಮಗಳ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು. ಏಪ್ರಿಲ್ 6ರಿಂದ 9ರವರೆಗೆ ನಡೆದ ಉತ್ಸವದಲ್ಲಿ ಅನೇಕ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ನೃತ್ಯ, ಭಕ್ತಿಗಾನ, ಯಕ್ಷಗಾನ ಮತ್ತು ತುಳು ನಾಟಕಗಳು ಭಕ್ತರನ್ನು ರಂಜಿಸಿತು. ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ದೈವಗಳ ಆಶೀರ್ವಾದ ಪಡೆದರು. ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮವಾಗಿ ಜಾತ್ರೋತ್ಸವ ಯಶಸ್ವಿಯಾಗಿ ನೆರವೇರಿತು.